ರಚನೆಯಾದ ದಿನದಿಂದ ಚುನಾವಣೆಗೆ ಕೆಲಸ ಶುರು ಮಾಡಿದ್ದೇವೆ. ಲೋಕಸಭಾ ಚುನಾವಣಾ ಫಲಿತಾಂಶ ಮೂಲಕ ಜನ ತೀರ್ಮಾನಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಕನಸು ಜನ ಕಂಡಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಶಾಸಕರು ಅಯೋಗ್ಯ ಸರ್ಕಾರವನ್ನ ತಿರಸ್ಕರಿಸಿದ್ದಾರೆ. ಉಪಚುನಾವಣೆಯಲ್ಲಿ ಬಿಜೆಪಿ 15 ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ತದೆ ಅಂತ ಕೇಂದ್ರ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದ ಗೌಡ ತಿಳಿಸಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಅವರು, ನಾಮಪತ್ರ ಸಲ್ಲಿಸಲು ಇನ್ನೂ ಹಲವು ದಿನ ಬಾಕಿ ಇದೆ. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ. ಒಂದೇ ದಿನದಲ್ಲಿ ಎಲ್ಲವೂ ಇತ್ಯರ್ಥ ಆಗಬಹುದು. ಕಾನೂನಿನ ಚೌಕಟ್ಟಿನಲ್ಲಿ ಶಾಸಕರಿಗೆ ಸಮಸ್ಯೆಗಳು ಆಗಿದೆ. ಅನರ್ಹತೆ ಹೊಂದಿರುವವರೇ ಮತ್ತು ಸ್ಪರ್ಧೆ ಮಾಡುವ ಅವಕಾಶ ಆಗ್ತದೆ. ಅನರ್ಹರು ಮೊದಲು ಬಿಜೆಪಿ ಸೇರ್ತಾರೆ, ಬಿಜೆಪಿ ಪಕ್ಷ ಆಮೇಲೆ ತೀರ್ಮಾನ ತೆಗೆದುಕೊಳ್ತದೆ ಎಂದರು. ನೋಡಿ, ನಮ್ಮ ನಾಮಿನೇಷನ್ ಡೇಟ್ಗಳು ಇನ್ನೂ ಸ್ವಲ್ಪ ದಿನ ಇದೆ. ನಾಳ್ದು ಸೋಮವಾರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ರಘುಪತಿ ಭಟ್ರೆ ಅದು ತನಿಖೆಗೆ ಬರ್ತಾ ಇದೆ. ಮೊನ್ನೆ ಆಗಿತ್ತು, ನಮ್ಮ ಕರ್ನಾಟಕದ ಒಬ್ಬರು ಜಡ್ಜ್ ಅದರಲ್ಲಿದ್ದರು. ಅವರು ನಾನಿದರಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ರೆಸ್ಕ್ಯೂ ಆದ ಕಾರಣ ಅದು ಪೋಸ್ಟ್ಪೋನ್ ಆಗಿದೆ. ಬಹುಶಃ ನಾಳ್ದು ಒಂದೇ ದಿನದಲ್ಲಿ ಇತ್ಯರ್ಥ ಆಗ್ಬೋದು. ಸಾಕಷ್ಟು ಅದರಲ್ಲಿ ಬೇರೆ ಬೇರೆ ಕಾನೂನಿನ ವ್ಯವಸ್ಥೆಗಳಲ್ಲಿ ಸ್ವಲ್ಪ ತೊಂದರೆಗಳಾಗಿದೆ ಅಂತ ಹೇಳುವಂಥದ್ದು ಎಲ್ಲರೂ ಹೇಳಿರುವಂಥದ್ದು, ಮಾಧ್ಯಮಗಳು ಕೂಡ ವರದಿ ಮಾಡಿರುವಂಥದ್ದು. ಆದ ಕಾರಣ ಅವರು ಖಂಡಿತವಾಗಿ ಆ ಕೇಸ್ ಇತ್ಯರ್ಥ ಆಗುತ್ತೆ. ಇತ್ಯರ್ಥ ಆದ ಮೇಲೆ ಅವರೇ ಮತ್ತೆ ಸ್ಪರ್ಧೆ ಮಾಡುವಂಥ ಇರಾದೆಯನ್ನು ಕೂಡ ವ್ಯಕ್ತಪಡಿಸಿದ್ದನ್ನು ನಾವು ಕಂಡಿದ್ದೇವೆ. ಅವರು ಸ್ಪರ್ಧೆ ಮಾಡ್ತಾರೆ.